ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೇವೆ ಹೆದ್ದಾರಿ ಕಾಮಗಾರಿ ಸರಿಯಾಗಿ ಆಗಲಿಲ್ಲ ಅಂತ. ಇದು ಕೂಡ ಪಡುಬಿದ್ರೆ ಆಸುಪಾಸಿನಲ್ಲಿಯೇ ಕೂಡ ಅಂದರೆ ಇದು ಬಹಳ ಸಮಯದಿಂದ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಆದರೆ ಯಾಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಇಲ್ಲಿ ಬೇಸಿಗೆಯಲ್ಲಿ ಕೆಲಸ ಆಗಲಿಲ್ಲ, ಮಳೆಗಾಲದಲ್ಲಿ ಬಿಸಿಲಿಲ್ಲ, ಅಂದರೆ ಬೇಸಿಗೆಯಲ್ಲಿ ಕೆಲಸ ಮಾಡುವಾಗ ಕೈಯಲ್ಲಿ ಕಾಸಿಲ್ಲ ಅಥವಾ ಹಣ ಬಿಡುಗಡೆ ಆಗಲಿಲ್ಲ, ಬಿಲ್ ಬರಲಿಲ್ಲ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಬಿಸಿಲು ಬರ್ತಾ ಇಲ್ಲ, ಬಿಸಿಲು ಬೇಕಾಗಿದೆ ಅಂತ ಹೇಳ್ತಾರೆ. ಹೀಗೆ ಅಂದರೆ ಸಬೂಬುಗಳನ್ನು ಹೇಳಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ. ಈ ಬಗ್ಗೆ ಒಂದು ವರದಿಯನ್ನು ನಿಮ್ಮ ಎದುರುಗಡೆ ಪ್ರಸ್ತುತಪಡ್ತಾ ಇದ್ದೇವೆ. ಆರಂಭಗೊಳ್ಳುತ್ತಿದ್ದಂತೆ ಕಾಮಗಾರಿಗೆ ಚಾಲನೆ ನೀಡಿದ ಕಂಪನಿಗೆ ಇದೀಗ ಬಿಸಿಲಿನ ಕೊರತೆ. ಅರೆಬರೆ ಕಾಮಗಾರಿಯ ಫಲವಾಗಿ ಪಡುಬಿದ್ರೆ ಪೇಟೆಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡು ಹೆದ್ದಾರಿ ಸಂಚಾರಿಗಳು ಸಮಸ್ಯೆ ಅನುಭವಿಸುವಂತಾಗಿದೆ ಎಂಬುದಾಗಿ ನ್ಯಾಯವಾದಿ ಶಶಿಧರ್ ಶೆಟ್ಟಿ ಆರೋಪಿಸಿದ್ದಾರೆ. ಅದೆಷ್ಟೋ ವರ್ಷಗಳ ಹಿಂದೆ ಕಾಮಗಾರಿ ಸಂಪೂರ್ಣಗೊಳ್ಳಬೇಕಾಗಿದ್ರೂ ಈ ಬಾರಿಯೂ ಕಾಮಗಾರಿ ಪೂರ್ಣಗೊಳ್ಳುವ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಕಾರಣ ಮಳೆಯ ಆರ್ಭಟ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಪಡುಬಿದ್ರೆ ಕಾಮಗಾರಿಗೆ ಪ್ರಭಾವಿಗಳ ಕರಿನೆರಳು ಕಾರಣವಾಗಿದೆ. ಎಲ್ಲಾ ಕಡೆಗಳಲ್ಲೂ ಹೆದ್ದಾರಿ ಇಲಾಖೆಯ ನಿರ್ದೇಶನದಂತೆ ಯಾವುದೇ ಅಡೆತಡೆಗಳಿಲ್ಲದೆ ಕಾಮಗಾರಿ ಪೂರ್ಣಗೊಂಡಿದ್ರೂ ಪಡುಬಿದ್ರೆ ಪೇಟೆಯ ವಿಚಾರಕ್ಕೆ ಬಂದ್ರೆ ಮಾತ್ರ ಇಲ್ಲಿ ಕೇವಲ 22 ಮೀಟರ್ ಅಂತರದಲ್ಲಿ ಚತುಷ್ಪಥ ರಸ್ತೆ ವಿಭಜಕ ಸಹಿತ 2 ಸರ್ವಿಸ್ ರಸ್ತೆಗಳು ಪೂರ್ಣಗೊಳ್ಳಬೇಕಾಗಿದೆ. ನಿರಂತರ ಬ್ಲಾಕ್ ಸಮಸ್ಯೆಯಿಂದ ತತ್ತರಿಸುತ್ತಿದ್ದ ಪಡುಬಿದ್ರೆ ಪೇಟೆಯ ಸಮಸ್ಯೆ ಕಾಮಗಾರಿ ಪೂರ್ಣಗೊಂಡರೂ ಜೀವಂತವಾಗಿರುವಂತೆ ಕಾಣಿಸುತ್ತಿದೆ ಎಂದರು. ಎಲ್ಲ ಸಾರ್ವಜನಿಕರು ಹಾಗೂ ಶಾಲೆ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗದಂಥ ಪರಿಸ್ಥಿತಿ ಉಂಟಾಗಿದೆ. ರಸ್ತೆಯ ಮಧ್ಯದಲ್ಲಿ ಹೊಂಡಗಳಿದ್ದು ಅದು ದಾರಿ ಹೋಕರಿಗೆ ಆ ಕಡೆ ಈ ಕಡೆ ರಸ್ತೆ ದಾಟುವುದಕ್ಕೂ ಸಮಸ್ಯೆ ಆಗಿದೆ. ಇದು ನಮ್ಮ ಜಿಲ್ಲಾಧಿಕಾರಿಯವರು ದಯವಿಟ್ಟು ಅವರು ಆಫೀಸ್ನಲ್ಲಿ ಕೂತ್ಕೊಳ್ಳದೆ ಅವರು ದಯವಿಟ್ಟು ಒಮ್ಮೆ ಶಾಲಾ ಮಕ್ಕಳ ಟೈಮಲ್ಲಿ ಪಡುಬಿದ್ರೆಗೆ ಸ್ವತಃ ಬಂದು ಭೇಟಿ ಕೊಟ್ಟು ಆ ನವಯುಗದ ಕಂಪನಿಯವರಿಗೆ ಆ ಪಡುಬಿದ್ರೆ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಅದನ್ನು ಮುಗಿಸಿಕೊಡುವಂತೆ ಅವರಿಗೆ ನಿರ್ದೇಶನ ಕೊಡಬೇಕು. ಯಾಕೆಂದರೆ 1 ವರ್ಷದ ಮೊದಲು ಅಂಗಡಿ ಕಟ್ಟಡವನ್ನು ಕೆಡವಿ ನಾವು ರಸ್ತೆ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದವರು ಬಹುಶಃ ಈಗ 1 ವರ್ಷದಲ್ಲಿ ಕೂಡ ಆ ಕೆಲಸವನ್ನು ಮಾಡದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದು ಮಗು ಪಡುಬಿದ್ರೆಯಲ್ಲಿ ಅದರಿಂದ ತನ್ನ ಆ ಒಂದು ಕಾಮಗಾರಿಯ ಒಂದು ಅಡಚಣೆಯಿಂದಾಗಿ ಅದು ಪ್ರಾಣವನ್ನು ಕಳೆದುಕೊಂಡಿದೆ. ಇನ್ನು ಮುಂದೆ ಯಾವುದೇ ಸಾರ್ವಜನಿಕರ ಅಥವಾ ಮಕ್ಕಳ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಖಂಡಿತವಾಗಿಯೂ ಇದಕ್ಕೆ ಜಿಲ್ಲಾಡಳಿತವೇ ಹೊಣೆ ಆಗ್ತದೆ ಮತ್ತು ಆ ನವಯುಗ ಕಂಪನಿಯೇ ಹೊಣೆ ಆಗ್ತದೆ ಎಂಬುದಾಗಿ ನಾನು ಸಾರ್ವಜನಿಕರ ಪರವಾಗಿ ಜಿಲ್ಲಾಧಿಕಾರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ. ನವಯುಗ್ ಕಂಪನಿಯು 70% ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಕಾನೂನಿಗೆ ವಿರುದ್ಧವಾಗಿ ಟೋಲ್ ಸಂಗ್ರಹ ಆರಂಭಿಸಿದ್ದು ಇಷ್ಟರಲ್ಲೇ ಕೋಟಿಗಟ್ಟಲೆ ಸಂಗ್ರಹ ನಡೆಸಿದೆ. ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದ್ದ ಹೆದ್ದಾರಿ ಇಲಾಖೆ ತನಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬ ರೀತಿಯಲ್ಲಿ ವರ್ತಿಸುತ್ತಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಬಡವ ಶ್ರೀಮಂತ ಎಂಬ ತಾರತಮ್ಯ ಸಲ್ಲದು. ಹೆದ್ದಾರಿ ಇಲಾಖೆ ನವಯುಗ್ ಕಂಪನಿಯ ವಿಚಾರದಲ್ಲಾಗಲಿ ಪಡುಬಿದ್ರೆ ಪೇಟೆಯ ಚತುಷ್ಪಥ ಕಾಮಗಾರಿಯ ವಿಚಾರದಲ್ಲಾಗಲಿ ತಾರತಮ್ಯ ನಡೆಸಿದ್ರೆ ಮತ್ತೆ ಹೋರಾಟ ಅನಿವಾರ್ಯ ಎಂಬುದಾಗಿ ಶೇಖರ್ ಹೆಜಮಾಡಿ ಎಚ್ಚರಿಸಿದ್ದಾರೆ. ಸುರೇಶ್ ಶರ್ಮಾಳ್ ವಿಪೋನ್ ಇನ್ಸ್ಟಂಟ್ 7 ಪಡುಬಿದ್ರೆ. ಸೊ ಈ ವಿಷಯದಲ್ಲಿ ನಾವು ಮಾಹಿತಿಯನ್ನು ಪಡೆದಿದ್ದೇವೆ. ಯಾಕಂದರೆ ಶೇಖರ್ ಹೆಜ್ಮಾಡಿ ಇದರ ನಿರಂತರ ಹೋರಾಟದಲ್ಲಿರುವವರು, ನಿರಂತರವಾಗಿ ನಾವು ಅವರ ಹತ್ರನೇ ಮಾತಾಡ್ತಾ ಇರ್ತೇವೆ ಆಗಾಗ, ಆದರೂ ಸಮಸ್ಯೆ ಪರಿಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಶೇಖರ್ ಹೆಜ್ಮಾಡಿ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಶೇಖರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನೀವು ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಆಗಾಗ ಮಾಧ್ಯಮಗಳ ಎದುರು ನಿಮ್ಮ ಬವಣೆಗಳನ್ನು ಹೇಳ್ಕೊಳ್ತಾ ಇದ್ದೀರಿ, ಆದರೂ ಕೂಡ ಸಮಸ್ಯೆ ಪರಿಹಾರ ಆಗುವಂತೆ ಕಾಣ್ತಾ ಇಲ್ಲ. ಪಡುಬಿದ್ರೆ ಪೇಟೆ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ, ಏನಂತೀರಿ? ಪಡುಬಿದ್ರೆ ಈಗ ಚತುಷ್ಪಥ ರಸ್ತೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಉದ್ಭವಿಸಿದಂತ ಪಡುಬಿದ್ರೆ ಪೇಟೆ. ಹೌದು, ಸುಮಾರು 3-4 ವರ್ಷಗಳ ಕಾಲ ಕಾಮಗಾರಿ ಹಿಂದಕ್ಕೆ ಹಾಕಿದ್ದಾರೆ. ಅಲ್ಲಿ ಈಗ ಪ್ರಾರಂಭ ಮಾಡಿದ್ರು ಕೂಡ ಅಲ್ಲಿ ಸರಿಯಾದ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇಲ್ಲ. ಈ ಬಗ್ಗೆ ಜನಪ್ರತಿನಿಧಿಗಳ ಬಗ್ಗೆ ಹೇಳಿದ್ದೇವೆ, ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದೇವೆ. ಆದ್ರೂ ಕೂಡ ಇವತ್ತು ಸರ್ವಿಸ್ ರಸ್ತೆ ಅವರು ಪುನರ್ನಿರ್ಮಾಣ ಮಾಡಿದ ಕಟ್ಟಡ ಬದಿಗೆ ಬರ್ತಾ ಉಂಟು. ನಾಳೆ ವ್ಯಾಪಾರ ವಹಿವಾಟು ಮಾಡುವಾಗ ಎಲ್ಲ ಈ ವಾಹನಗಳೆಲ್ಲ ಸರ್ವಿಸ್ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡತಕ್ಕಂತ ಒಂದು ವ್ಯವಸ್ಥೆ ಹುನ್ನಾರ ನಡೀತಾ ಉಂಟಲ್ಲಿ. ಇದು ಸರಿಯಾದ ಕ್ರಮ ಅಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯ ಹೆದ್ದಾರಿ, ಕಾರ್ಕಳದಿಂದ ಬರ್ತಕ್ಕಂತ ರಾಜ್ಯ ಹೆದ್ದಾರಿ ಸಂಪರ್ಕ ಕೂಡುವಂತ ಜಾಗ ಅದು. ಅಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ಈಗಾಗಲೇ ಜನರಿಗೆ ತುಂಬಾ ಜನ ಕೂಡ ರೋಸಿವಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಕಾಮಗಾರಿ ವಿಳಂಬ ಆಗಿದೆ, ಜನರ ಸಂಚಾರಕ್ಕೆ ತುಂಬಾ ಅನಾನುಕೂಲ ಆಗ್ತಾ ಉಂಟು.
ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ತಗೊಳ್ಬೇಕು. ಮೊನ್ನೆ ತಾನೇ ನಮ್ಮ ಕುಂದಾಪುರ AC ಅವರಿಗೆ ಅವರನ್ನು ಕರೆದುಬಿಟ್ಟು ಸಭೆ ಮಾಡಿದ್ದಾರೆ, ಕಾಮಗಾರಿ ಕೂಡಲೇ ಪೂರ್ಣ ಮಾಡ್ಬೇಕಂತೇಳಿ. ಮತ್ತು ಯಾವುದೇ ಕಾರಣಕ್ಕೆ ಕಾಮಗಾರಿ ಅಪೂರ್ಣವಾಗಿದ್ರೆ ನೀವು ಟೋಲ್ ಸಂಗ್ರಹ ಮಾಡಬಾರ್ದು ಅಂತೇಳಿ ಮೌಖಿಕವಾಗಿ ಅವರಿಗೆ ಹೇಳಿದ್ದಾರೆ ಅವರು, ಕುಂದಾಪುರ AC ಅವರು. ಹಾಗಾಗಿ ಮುಂದಿನ ಸಭೆಯಲ್ಲಿ ಈಗ ಟೋಲ್ ಸಂಗ್ರಹದ ಬಗ್ಗೆ ಕೂಡ ಕೆಲವೊಂದು ಸಮಸ್ಯೆ ಉಂಟು. ನಾವು ಕೂಡ ಇಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೇವೆ, ಅದನ್ನು ಈ ತನಕ ಪೂರೈಸಿಲ್ಲ. ಅದರ ಬಗ್ಗೆ ಜಿಲ್ಲಾಧಿಕಾರಿ ಅವರ ಸಮಕ್ಷಮದಲ್ಲಿ ಸಭೆ ಮಾಡ್ಬೇಕಂತೇಳಿ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಈ ತನಕ ಜಿಲ್ಲಾಧಿಕಾರಿ ಅವರು ಸಭೆಯನ್ನು ಕೂಡ ಕರೆದಿಲ್ಲ. ಅದೇನಂತ ನೋಡ್ಕೊಳ್ಬೇಕು ಸರ್. ಅಲ್ಲ, ಈಗ ನೀವು ಅಂದರೆ ನಿಮ್ಮ ಹೋರಾಟಗಳು ಅಂದರೆ ನೀವು ಹೇಳ್ತಾ ಇದ್ರಿ 3 ವರ್ಷಗಳಿಂದ ಕೆಲಸ ನಡೀತಾ ಇದೆ, ಪೂರ್ಣಗೊಂಡಿಲ್ಲ. ಕಳೆದ 1 ವರ್ಷದಿಂದ ಅಂದರೆ ಅದಕ್ಕೆ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಬಟ್ 1 ವರ್ಷ ಸಾಕಾಗಲಿಲ್ಲ. ಕೇವಲ ಒಂದು 400 ಮೀಟರ್ ಅಂತರದ ರಸ್ತೆ ಇರ್ಬೋದು ಅಷ್ಟೇ, ಹೆಚ್ಚು ಅಂದರೆ. ಸೊ ಅಷ್ಟು ಅಂತರದ ಕೆಲಸವನ್ನು ನಾವು ಒಂದು ಇಡೀ ವರ್ಷದಲ್ಲಿ ಮಾಡಲಿಕ್ಕೆ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾದರೆ ಇದಂದರೆ ಮತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆದ್ದಾರಿಗಳನ್ನು ಕಾಮಗಾರಿಯನ್ನು ನಡೆಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಹೌದೌದು. ಈಗ ಅಂದರೆ ನಿಮಗೆ 1 ವರ್ಷದಲ್ಲಿ ಪೂರೈಸದೇ ಇರುವ ಕೆಲಸ ಇನ್ನು ಮುಂದಿನ 1 ವರ್ಷದಲ್ಲಿ ಆಗ್ತದೆ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆ, ಅಥವಾ ನೀವು ಹೇಳ್ಕೊಂಡ ಹಾಗೆ ಅಂದರೆ ನೀವು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದೀರಿ, ಅದು ವೈಜ್ಞಾನಿಕ ರೀತಿಯಲ್ಲಿ ಆಗ್ತದೆ ಅಂತ ಅನ್ನಿಸ್ತಾ ಇದೆ ಹೇಗೆ? ನೋಡಿ, ಇದಕ್ಕೆ ನಾವು ಸಾರ್ವಜನಿಕರು ಹೋಗಿ ಏನು ಸರ್ಕಾರವನ್ನ ಮತ್ತೆ ನಾವು ಜಿಲ್ಲಾಡಳಿತನ ಒತ್ತಾಯ ಮಾಡಬಹುದು. ಆದ್ರೆ ಇದರಲ್ಲಿ ಇವರು ಯಾರು ನಮ್ಮ ಜನಪ್ರತಿನಿಧಿಗಳಿದ್ದಾರ ಅವರು ಆಸಕ್ತಿ ವಹಿಸ್ಕೊಳ್ಬೇಕು. ಸಾರ್ವಜನಿಕರ ಪರವಾಗಿ ಎಷ್ಟೋ ಅಮೂಲ್ಯ ಜೀವಗಳು ಇವತ್ತು ಬಲಿಯಾಗಿವೆ. ಇದನ್ನೆಲ್ಲ ಗಮನದಲ್ಲಿ ಇದ್ರೂ ಕೂಡ ಇವತ್ತು ಕೂಡ ಏನು ಇವರು ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಸಂಸದರಿರ್ಬೋದು, ಇವರು ಏನ್ ಮಾಡ್ತಾ ಇದ್ದಾರೆ? ಇವರ ಜನಪರವಾದ ಕೆಲಸ ಅಲ್ವಾ ಇದು? ಅವರ ಜವಾಬ್ದಾರಿ ಅಲ್ವಾ? ಅದನ್ನು ಅವ್ರು ಮಾಡ್ಬೇಕು. ಅವರು ಆದಷ್ಟು ಶೀಘ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು, ಇವರನ್ನೆಲ್ಲ ಸಭೆ ಕೂರಿಸಿ ಯಾಕೆ ವಿಳಂಬ ಆಗ್ತಾ ಉಂಟು? ಈಗ ಅಲ್ಲ ಸರ್, ಅವರ ಜವಾಬ್ದಾರಿ ಅಂದ್ರೆ ಇಲ್ಲಿ ಅಧಿಕಾರಿಗಳ ಜವಾಬ್ದಾರಿಯೂ ಕೂಡ ಇದೆ, ನಿಮ್ಮ ಜನಪ್ರತಿನಿಧಿಗಳು ಮುಖ್ಯವಾಗಿ ಸಂಸದರ ಜವಾಬ್ದಾರಿ ಕೂಡ ಇದೆ. ಬಟ್ ಅವರು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ. ಹೌದು, ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅವ್ರು ಮಾಡ್ಬೇಕು. ಅಲ್ಲ, ಅವ್ರು ಮಾಡ್ಬೇಕು ಅಂತ ನಮಗೆ ಗೊತ್ತಿದೆ, ಬಟ್ ಅವ್ರು ಮಾಡೋದಿಲ್ಲ. ಮಾಡುತ್ತಿಲ್ಲ ಅಂದ್ರೆ ಸಾರ್ವಜನಿಕರು ಬೀದಿಗಿಳಿತಾರೆ ನಾಳೆ. ಅಲ್ಲ, ನೀವು ಅಂದರೆ ಕೆಲವು ನಾವು ನೋಡ್ತಾ ಇದ್ದೇವೆ ಕಳೆದ 1 ವರ್ಷದಿಂದ ಸಾರ್ವಜನಿಕರು ಬೀದಿಗಿಳಿತಾರೆ ಅಂತ ಹೇಳ್ತಾ ಇದ್ದೀರಿ. ಬಟ್ ಅಲ್ಲಿಯ ಸಾರ್ವಜನಿಕರು ಇದನ್ನು ಸಹಿಸಿಕೊಂಡೇ ಇದ್ದಾರೆ, ಯಾರು ಕೂಡ ಬೀದಿಗೆ ಇಳಿತಲ್ಲ. ನೀವು ಅಂದುಕೊಂಡಾಗಿ ನೀವು ಕೆಲವು ಸಂಘಟನೆಯವರು ಮತ್ತು ಅದು ಕೂಡ ಸಂಘಟನೆಯವರು ಕೂಡ ಒಟ್ಟಾಗಿ ಹೋರಾಟ ಮಾಡೋದನ್ನು ನಾವು ಕಾಣೋದಿಲ್ಲ. ಅವರೇ ಬೇರೆ ಇವರೇ ಬೇರೆ ಕೆಲವು ತಮಗೆ ಅನುಕೂಲಕ್ಕೆ ತಕ್ಕಂತೆ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಅಂದರೆ ಸಾರ್ವಜನಿಕರು ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಿದ್ಧ ಇರುವಾಗ ನಿಮಗೆ ಯಾಕೆ ಬೇಕು ಈ ಹೋರಾಟ ಅಂತ ನಾನು ಕೇಳ್ತಾ ಇರೋದು. ಅಲ್ಲ, ಈಗ ಹೋರಾಟ ಅಂದ್ರೆ ಕೇವಲ ವ್ಯಕ್ತಿಗತ ಹೋರಾಟ ಅಲ್ಲ, ಸಾರ್ವಜನಿಕ ಹಿತದೃಷ್ಟಿ ಮಾಡ್ತಕ್ಕಂಥ ಹೋರಾಟ ಅದು. ಹಾಗಾಗಿ ನಾಳೆ ಯಾವುದೇ ಹೋರಾಟ ಇದ್ರು ಅದು ಜನಪರ ಹೋರಾಟ ಆಗಿರ್ಬೇಕು ವಿನಃ ಅದು ಯಾವುದೇ ಸಂಘಟನೆಗಾಗಿ ಇಲ್ಲದ್ರೆ ವ್ಯಕ್ತಿಗತವಾದ ಹೋರಾಟ ಅಲ್ಲ. ಈಗ ನಡೀತಾ ಇರೋದ್ರಲ್ಲಿ ವ್ಯಕ್ತಿಗತವಾಗಿ ಇದೆ ಅಂತ. ಈಗ ನೀವು ಹೋರಾಟ ನಡೆಸುವಾಗ ಇನ್ನೊಬ್ಬ ಸಂಘಟನೆಯವರು ಅದಕ್ಕೆ ನಿಮಗೆ ಬೆಂಬಲ ಕೊಡುವುದಿಲ್ಲ, ಅಥವಾ ಇನ್ನೊಂದು ಸಂಘಟನೆಯವರು ಹೋರಾಟ ಮಾಡುವಾಗ ನೀವು ಬೆಂಬಲವನ್ನು ಕೊಡುವುದಿಲ್ಲ. ಅಂದ್ರೆ ನೀವು ಹೋರಾಟಗಾರರೇ. ನಾವು ಎಲ್ಲರನ್ನ ಸಂಪರ್ಕ ಮಾಡಿದ್ದೇವೆ. ಜಿಲ್ಲಾಧಿಕಾರಿ ಅವರ ಸಭೆಯಲ್ಲಿ ಕೂಡ ಯಾರಿಗೆ ಅದು ಅವರ ಮೀಟಿಂಗ್ ನೋಟಿಸ್ ಕಳಿಸಿಲ್ವಾ ಅವರನ್ನು ಕೂಡ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೇಳಿದ್ದೇವೆ. ನಾವು ಅವರನ್ನು ಕೂಡ ಹೇಳಿದ್ದೇವೆ. ಯಾಕೆಂತ ಹೇಳಿದ್ರೆ ಹೋರಾಟ ಎಂಬುದು ವ್ಯಕ್ತಿಗತ ಅಲ್ಲ, ಅದು ಸಾರ್ವಜನಿಕ ಪರ ಜನಪರ ಹೋರಾಟ ಆಗಿರ್ಬೇಕು, ಉದ್ದೇಶ ಈಡೇರಬೇಕು. ಅಲ್ಲ, ಅದು ಕೂಡ ಈ 1 ವರ್ಷದ ಹೋರಾಟದಲ್ಲಿ ಏನೋ ಉದ್ದೇಶ ಈಡೇರಿದ ಹಾಗೆ ನಮಗೆ ಅನಿಸ್ತಾ ಇಲ್ಲ. ಅಲ್ಲ, 1 ವರ್ಷದಿಂದ ಅಂದ್ರೆ ನಾವು ಒತ್ತಾಯ ಮಾಡಿದೆ, ಸಭೆಯಲ್ಲಿ ನಿರ್ಣಯ ಆಗಿದೆ. ಪಡುಬಿದ್ರಿ ಪೇಟೆಯನ್ನ ಆದಷ್ಟು ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುವುದಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಆದರೆ ಅಪೂರ್ಣ ಕಾಮಗಾರಿ ಆಗಿದೆ. ಇನ್ನು ಹೆಚ್ಚು ವಿಳಂಬ ಮಾಡುವುದು ಸರಿಯಲ್ಲ. ಅದೇ ಅಪೂರ್ಣ ಕಾಮಗಾರಿ ನಮ್ಮ ಪ್ರಶ್ನೆ ಕೂಡ ಇರುವುದು. ಅಪೂರ್ಣ ಯಾಕೆ ಮತ್ತು ಅವೈಜ್ಞಾನಿಕ ಇದೆ ಅಂತ ಆದ್ರೆ ಅದು ಸರಿಯಾಗಿ ಮಾಡುವ ದಿಸೆಯಲ್ಲಿ ಮತ್ತೆ ಹೋರಾಟವನ್ನೇ ಮಾಡ್ಬೇಕಾಗ್ತದೆ ಅಂತ. ಅದು ಖಂಡಿತ ಯಾಕಂತ ಹೇಳಿದ್ರೆ ನಾವು ಅದು ಅವೈಜ್ಞಾನಿಕವಾಗಿದ್ರೆ ಮತ್ತು ಅವರ ಆರ್ಥಿಕ ಸ್ಥಿತಿ ಏನಂತ ಗೊತ್ತಿಲ್ಲ. ಒಂದು ವೇಳೆ ಆತರ ಇದ್ರೆ ಅದು ಸರ್ಕಾರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಹೌದು, ಸರ್ಕಾರದ ಜವಾಬ್ದಾರಿ ಅದು. ಅದೇ ಸರ್ಕಾರದ ಜವಾಬ್ದಾರಿ ಮತ್ತು ತಮಗೆ ಬೇಕಾಗುವ ಹಾಗೆ ರಸ್ತೆ ರೂಪಿಸಿಕೊಳ್ಳುವುದು ಜನರ ಜವಾಬ್ದಾರಿ ಕೂಡ ಆಗಿದೆ. ಹೌದೌದು, ಅಂದ್ರೆ ಜನರಿಗೆ ಅಲ್ಲ, ಜನರಂದ್ರೆ ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಇರುವುದು ಅವರ ಕೈಯಲ್ಲಿ. ಅದು ನಮ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ನಾಳೆ ಪ್ಲಾನಿಂಗ್ ಮಾಡುವಾಗ ಸರ್ಕಾರ ಇದೆ, ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ಮಾಡ್ಬೇಕು ವಿನಃ ಅದು ಜನರು ಮಾಡುವುದಲ್ಲ. ಆದ್ರೆ ಜನರು ಮಾಡುವಾಗ ಜನರ ಪರವಾಗಿ ಕಾರ್ಯಕ್ರಮಗಳಿರ್ಬೇಕು ವಿನಃ ಅವರ ಪರವಾಗಿ ಇರುವುದಲ್ಲ. ಅದನ್ನ ಮಾಡ್ಬೇಕು. ಓಕೆ, ಈಗ ಮುಂದೆ ಹೇಗೆ ಅಂತ ಅಂದ್ರೆ ಈಗ ಎಷ್ಟು ಸಮಯದಲ್ಲಿ ಕಾಮಗಾರಿಯನ್ನು ಮುಗಿಸಿ ಕೊಡ್ತೇವೆ ಅಂತ ಏನಾದ್ರು ಭರವಸೆಯನ್ನು ಏನಾದ್ರು ಕೊಟ್ಟಿದ್ದಾರೆ ಅವರು, ನಿಮ್ಮ ನವಯುಗ ಕಂಪನಿಯವರು?
ಅವರು ಆದಷ್ಟು ಶೀಘ್ರ ಮಾಡ್ತೇನೆ ಅಂತ ಹೇಳಿದ್ದಾರೆ, ಆದ್ರೆ ಮಾಡಿಲ್ಲ ಈ ತನಕ. ಅಂದ್ರೆ ಆದಷ್ಟು ಶೀಘ್ರ ಅನ್ನೋದು 1 ವರ್ಷ ಸಾಕಾಗುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಇವ್ರದ್ದು ಕೂಡ ಹೊಣೆ, ಯಾರು ಜಿಲ್ಲಾಧಿಕಾರಿ ಅವರು ಕೂಡ ಅದರ ಬಗ್ಗೆ ನಿಗಾ ವಹಿಸಬೇಕು ಅವರು. ಮತ್ತೆ ನಿಮ್ಮ ಸಂಸದೆ ಆಗಾಗ ಬಂದು ಇಲ್ಲಿ ಪ್ರತಿಭಟನೆ ಹೋರಾಟ ಅಂತ ಹೇಳ್ತಾರೆ ಶೋಭಾ ಕರಂದ್ಲಾಜೆ ಅವರು. ಮತ್ತೆ ಈ ನಿಮ್ಮ ಪಡುಬಿದ್ರೆ ಪೇಟೆಯ ಅಂಗಡಿಗಳ ತೆರವು ಮಾಡುವಾಗ ಇದು ಐತಿಹಾಸಿಕ ಅಂತದನ್ನೆಲ್ಲ ಹೇಳ್ಕೊಂಡ್ತಾ ಇದ್ರು. ಈಗ ಅವರು ಎಲ್ಲಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಅಲ್ಲ, ಅದು ಅವ್ರದ್ದು ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರು ಏನ್ ಮಾಡ್ತಾರ, ಅವ್ರದ್ದು ಜವಾಬ್ದಾರಿ ಅದು. ಅವರು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಆತರ ಹೇಳಿಕೆ ಕೊಡೋದು ಸಮಂಜಸ ಅಲ್ಲ ಒಂದ್ ಕಡೆಯಿಂದ. ಈಗ ಈಗಾಗ್ಲೇ ಬೈಪಾಸ್ ರಸ್ತೆ ಅಲ್ಲಿ ರದ್ದಾಗಿದೆ, ಪೇಟೆಯಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಇವ್ರು ಏನು ಉತ್ತರ ಕೊಡ್ತಾರೆ ಅದಕ್ಕೆ? ಬೈಪಾಸ್ ರಸ್ತೆ ಆಗ್ಬೇಕಂತೇಳಿ ಇವರು ಒತ್ತಡ ಹಾಕಿದವರು. ಜನರು ಸಮಸ್ಯೆಯಲ್ಲಿದ್ದಾರೆ. ನೀವು ಆಗ್ಲೇ ಹೇಳುವಾಗ ಒಬ್ಬ ಬಾಲಕಿ ಪ್ರಾಣ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಖಂಡಿತ. ಈಗ ಪೊಲೀಸ್ ವರದಿ ಪ್ರಕಾರ ಈಗಾಗಲೇ 1,000ಕ್ಕೂ ಮಿಕ್ಕಿ ಅಮೂಲ್ಯ ಜೀವಗಳು ಅಲ್ಲಿ ಬಲಿಯಾಗಿವೆ ಒಂದ್ ಕಡೆಯಿಂದ. ಸುಮಾರು 3,000ಕ್ಕೂ ಮಿಕ್ಕಿ ಇಂಜೂರ್ ಆಗಿದೆ. ಇದು ಏನು ನಮ್ದು ಸಾರ್ವಜನಿಕ ವರದಿ ಅಲ್ಲ, ಪೊಲೀಸ್ ವರದಿ ಇದು. ಅಂದ್ರೆ ಇಷ್ಟೆಲ್ಲ ಆದರೂ ಕೂಡ ಸಾರ್ವಜನಿಕರು ಎಚ್ಚೆತ್ತುಕೊಳ್ತಾ ಇಲ್ಲ, ಮತ್ತೆ ಜನಪ್ರತಿನಿಧಿಗಳು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು. ಮುಖ್ಯವಾಗಿ ಸಂಸದೆ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಅವರು ಯಾರು ಅವರನ್ನು ಪ್ರಶ್ನೆ ಮಾಡುದು? ಅದೇ ಅಲ್ಲ, ನಾವು ಪ್ರಶ್ನೆ ಮಾಡಿದ್ರು ಕೂಡ ನಾವು ನಿಮ್ಮ ಜೊತೆಯಲ್ಲಿ ಹೇಗೆ ನೇರವಾಗಿ ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ, ಹಾಗೆ ಅವರನ್ನು ಕೂಡ ಫೋನಲ್ಲಿ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೇವೆ. ಆದ್ರೆ ಅವರು ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಸಿದ್ಧರಿರುವುದಿಲ್ಲ. ಹೌದೌದು, ಖಂಡಿತ. ಅವರಂದ್ರೆ ಪಕ್ಷದ ಕೆಲಸದಲ್ಲಿ ನಿಯುಕ್ತಿ ಆಗಿದ್ದಾರೆ ಅವರು. ನಾನು ಉಡುಪಿ ಕ್ಷೇತ್ರದ ಸಂಸದೆ ಎಂಬುದನ್ನ ಮರ್ತಿದ್ದಾರೆ ಅವರು. ಅದನ್ನ ಜವಾಬ್ದಾರಿಯುತವಾಗಿ ನೀವು ಬಯಸಬೇಕು ಅವರು. ಓಕೆ, ಶೋಭಾ ಕರಂದ್ಲಾಜೆ ಸರಿಯಾಗಿ ಅಂದರೆ ತಾನು ಜನಪ್ರತಿನಿಧಿಯಾಗಿ ತಮ್ಮ ಕಟ್ಟುನಿಟ್ಟಿನ ಕೆಲಸವನ್ನು ಮಾಡಿದರೆ ಅಥವಾ ತನ್ನ ಸೇವೆ ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಪೂರ್ವ ಜ್ಞಾನ ಮತ್ತು ಇದ್ದಿದ್ದರೆ ಇಂಥ ಪರಿಸ್ಥಿತಿ ಉದ್ಭವಿಸ್ತಿರಲಿಲ್ಲ ಅಂತ ಅನಿಸ್ತದೆ. ಖಂಡಿತ. ಓಕೆ, ಶೇಖರ್ ಅವರು ಧನ್ಯವಾದ, ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಥ್ಯಾಂಕ್ ಯು. ಸೊ ಶಾಸಕ ಲಾಲಾಜಿ ಮೆಂಡನ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಇದು ಪಡುಬಿದ್ರೆ ಪೇಟೆಯ ಹೆದ್ದಾರಿ ಕಾಮಗಾರಿ ಅಂದರೆ ಕಳೆದ 1 ವರ್ಷದಿಂದ ನಡೀತಾ ಇದೆ, ಅದು ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅನ್ನುವ ದಿಸೆಯಲ್ಲಿ ಸ್ಥಳೀಯ ನಾಗರಿಕರು ಶೋಭಾ ಕರಂದ್ಲಾಜೆ, ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನು ದೂರ್ತಾ ಇದ್ದಾರೆ. ಯಾಕೆ ಅವರು ಸಂಸದೆಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನಂತ. ಸೊ ಅದರಿಂದ ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅದರಿಂದ ನಾವು ನಿಮ್ಮನ್ನ ಪ್ರಯತ್ನ, ಶಾಸಕರಾಗಿ ಆಯ್ಕೆ ಇದ್ರೆ ನಿಮ್ಮನ್ನ ಈ ವಿಷಯದಲ್ಲಿ ಸಂಪರ್ಕಿಸುವ ಪ್ರಯತ್ನ, ಮಾಹಿತಿಯನ್ನು ಕೇಳಲಿಕ್ಕೆ ಬಯಸ್ತೇವೆ. ಯಾಕೆ ಸರ್ ಈ ವಿಳಂಬ ಅಂತ? ಮೊನ್ನೆ ಕಳೆದ ವಾರ ನಮ್ಮ ಪಡುಬಿದ್ರಿ ಪಾದೆಬೆಟ್ಟು ಪರಿಸರದಲ್ಲಿ ಒಂದು ಮಗು ಒಂದು ನೀರಿನ ಸೆಳೆತದಿಂದ ನಿಧನ ಆದಾಗ ಆ ಭಾಗಕ್ಕೆ ನಾವು ಭೇಟಿ ಕೊಟ್ಟಿದ್ದೆವು. ಮತ್ತು ರಾಷ್ಟ್ರೀಯ ಹೆದ್ದಾರಿ ಬಳಿ ಕೂಡ ನಾವು ಅಲ್ಲಿಯ ಕಾಮಗಾರಿ ಬಗ್ಗೆ ಕೂಡ ಮಾನ್ಯ ಸಂಸದ ಸದಸ್ಯರಾದ ಶೋಭಾ ಕರಂದ್ಲಾಜೆ ವೀಕ್ಷಣೆ ಮಾಡಿದ್ದಾರೆ. ಸಮಸ್ಯೆ ಏನಂದ್ರೆ ಸ್ವಲ್ಪ ಜಾಗ ಇವರು ಮುಂಚೆ ಗೊಂದಲ ಇತ್ತು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ಬೇಕಾ ಅಥವಾ ಒಳಗಿನ ರಸ್ತೆಯಲ್ಲಿ ಬೇರೆ ಕಡೆ ಹೋಗ್ಬೇಕಂತ ಸುಮಾರು ವರ್ಷ ಅದೇ ಗೊಂದಲ ಇತ್ತು. ಕರ್ನಾಟಕ ಸರ್ಕಾರ ಎಲ್ಲಿ ಜಾಗ ಕೊಡ್ತದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ಆ ಬಗ್ಗೆ ಸ್ಪಷ್ಟ ನಿಲುವಿತ್ತು. ಕೊನೆಗೆ ಒಳಗಿನ ರಸ್ತೆಯಲ್ಲೇ ಇದ್ದ ಕಟ್ಟಡವನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಳಗಿನ ರಸ್ತೆಯಲ್ಲಿ ಬಂತು. ಆ ಹಿನ್ನೆಲೆಯಲ್ಲಿ ಒಂದು ಸೇತುವೆ ಆಗಬೇಕಿತ್ತು. ಸೇತುವೆ ಸ್ವಲ್ಪ ಕಾಮಗಾರಿ ವಿಳಂಬ ಆಗಿದೆ, ಯಾಕಂದ್ರೆ ಜಾಗ ಬಿಟ್ಟು ಕೊಡುವಾಗ ವಿಳಂಬ ಆಗಿತ್ತು. ಆ ಕಾರಣದಿಂದ ಸೇತುವೆ ಕೂಡ ಸ್ವಲ್ಪ ವಿಳಂಬ ಆಯಿತು. ಆಕ್ಚುಲಿ ಅವರು 1 ವರ್ಷದ ಮಾರ್ಚ್ 31 ಬಿಟ್ಟು ಕೊಡ್ತಾರೆ ಅಂತೇಳಿ ಹಿಂದೆ ಹಲವಾರು ಬಾರಿ ಹೇಳಿದಾಗ ಶೋಭಾ ಕರಂದ್ಲಾಜೆ ಅವರ ಹತ್ರ ಮತ್ತೆ ಬೇರೆ ಜನರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು. ಆದರೆ ಅವರು ನಿಗದಿತ ಅವಧಿಯಲ್ಲಿ ಮಾಡಿಕೊಡ್ಲಿಕ್ಕೆ ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ. ಈಗ ಕೂಡ ಕಾಮಗಾರಿ ವಿಳಂಬ ಆಗ್ತಿದೆ. ನೆರೆ ನೀರು ಮಳೆ ಎಲ್ಲ ಬಂದು ಸ್ವಲ್ಪ ಅಲ್ಲಿ ರಸ್ತೆ ಕೂಡ ಆಗಾಗ ತೊಂದರೆ ಆಗಿದೆ ಮತ್ತು ಡೈವರ್ಷನ್ ಕೂಡ ಒಂದು ಸಮರ್ಪಕವಾಗಿ ಈಗ ರಸ್ತೆ ಕಾಮಗಾರಿ ಹಂತದಲ್ಲಿ ಇರುವುದರಿಂದಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಅಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ವಿಳಂಬ ಆಗಿದೆ. ಹೌದು, ಮೊನ್ನೆ ಶೋಭಾ ಕರಂದ್ಲಾಜೆ ಅವರ ಇಲಾಖೆ ಅಧಿಕಾರಿಗಳಿಗೆ ಅಲ್ಲಿ ಕರೆಸಿ ಮಾತಾಡಿ ಸ್ವಲ್ಪ ಶೀಘ್ರಗತಿಯಲ್ಲಿ ಮಾಡ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಆದೇಶ ಕೂಡ ಮಾಡಿದ್ದಾರೆ. ಇಲಾಖೆಯವರು ಕೂಡ ಅದಕ್ಕೆ ಸಾಧ್ಯವಷ್ಟು ಸ್ಪಂದಿಸ್ತಾ ಇದ್ದಾರೆ. ಈಗ ಕೆಲಸ ಕಾಮಗಾರಿ ನಿಂತಿಲ್ಲ, ಆಗ್ತಾ ಇದೆ. ಸ್ವಲ್ಪ ಅವರ ಕಂಟ್ರಾಕ್ಟ್ಗಳ ವಿಳಂಬದಿಂದಾಗಿ ಸ್ವಲ್ಪ ಮಳೆಗಾಲ ಮತ್ತು ಅವರ ಜಾಗ ತೆರವು ಮಾಡಿ ಆ ಸೇತುವೆ ಮಾಡಿದ ವಿಳಂಬದಿಂದಾಗಿ ಕಾಮಗಾರಿ ಸ್ವಲ್ಪ ವಿಳಂಬ ಆಗಿದೆ. ನಿಗದಿತ ಅವಧಿಯಲ್ಲಿ ಮಾಡಲಿಕ್ಕೆ ಕಾಮಗಾರಿ ಅಂದ್ರೆ ಮಳೆಯ ಕಾರಣದಿಂದಾಗಿ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ಒಪ್ಕೊಳ್ಬಹುದು, ಅಥವಾ ಮಳೆ ನಿಂತರೆ ಅಥವಾ ಮುಂದಿನ ಬೇಸಿಗೆಯ ಹಂತಕ್ಕೆ ಬರುವಾಗ ಕಾಮಗಾರಿ ಪೂರ್ಣಗೊಳ್ಳಬಹುದು ಎಂಬ ನಿರೀಕ್ಷೆ ಏನಾದರೂ ಇದೆ ಅಂತ ಹೇಳ್ತೀರಾ ನೀವು? ಕೆಲವು ಡಾಮರೀಕರಣ ಕಾಮಗಾರಿ ಈಗ ಮಳೆಗಾಲದಲ್ಲಿ ಪೂರ್ತಿ ಮಾಡ್ಲಿಕ್ಕೆ ಆಗ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಡೈವರ್ಷನ್ ಕೊಟ್ಟು ಅಲ್ಲೆಲ್ಲ ಸ್ವಲ್ಪ ತಿರುವು ಇದೆ, ಅದನ್ನು ಸಮರ್ಪಕವಾಗಿ ಅವ್ರು ಮಾಡಬೇಕು. ಸ್ವಲ್ಪ ಮಳೆಗಾಲದಕ್ಕೆ ಕಾಂಕ್ರೀಕರಣ ಅಗತ್ಯ ಇರ್ತದೆ. ಆದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಡಾಮರೀಕರಣದ ರಸ್ತೆ ಅದು ಸ್ವಲ್ಪ ವಿಳಂಬ ಆಗಿದೆ ಕೂಡ ನಮಗೂ ಅನಿಸ್ತದೆ. ಆದ್ರೆ ಪರಿಸ್ಥಿತಿಯ ಅವಲೋಕನದ ಜೊತೆಗೆ ಅದನ್ನು ಆದಷ್ಟು ಬೇಗ ಮಾಡ್ಲಿಕ್ಕೆ ಸ್ವಲ್ಪ ಬಿಸಿಲು ಬಿದ್ದರೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಸರ್, ನಿಮ್ಗೆ ಗೊತ್ತಿದೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅನ್ನೋದನ್ನು ನೀವು ಒಪ್ಕೊಳ್ತೀರಿ?
ಒಪ್ಕೊಳ್ತೇವೆ. ಹಾಗಿರುವಾಗ ಟೋಲ್ ಕಾಮಗಾರಿ ಪೂರ್ಣಗೊಳಿಸದೆ ಟೋಲ್ ಸಂಗ್ರಹ ಮಾಡಬಾರ್ದು ಅಂತ ನಿಯಮ ಹೇಳ್ತಾ ಇದೆ ಮತ್ತು ನೀವು ಜನರ ಪರವಾಗಿರುವವರು, ಜನರ ಹಿತಾಸಕ್ತಿಯನ್ನು ಕಾಪಾಡುವವರು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾಮಗಾರಿ ಪೂರ್ಣಗೊಳಿಸದೆ 2 ವರ್ಷ ಮುಂಚೆ ಶುರುವಾಗಿದೆ ಟೋಲ್ ಗೇಟ್. ಅದೇ ನಾನು ಹೇಳ್ತಾ ಇರೋದು ಅದೇ, ಟೋಲ್ 2 ವರ್ಷ ಮೊದಲೇ ಆರಂಭವಾಗಿದೆ, ಅದು ಆರಂಭವಾಗಬಾರ್ದಿತ್ತು ಅನ್ನೋದು ಜನರ ಆಗ್ರಹ. ಅಂದ್ರೆ ಕೆಲಸವನ್ನೇ ಮಾಡಲಿಲ್ಲ. ಹೋರಾಟ ಆಗಿತ್ತು, ಸ್ಥಳೀಯರು ಹೋರಾಟ ಮಾಡಿದ್ದಾರೆ, ಕಾಂಟ್ರಾಕ್ಟ್ ತಗೊಂಡವರಿಗೆ ಕೂಡ ಮನವಿ ಮಾಡಿದ್ದೇವೆ. ಸುಮಾರು ಕಡೆ ಟಾಯ್ಲೆಟ್ ಆಗಬೇಕು, ರಸ್ತೆ ಸೈಡ್ ಬದಿಯಲ್ಲೆಲ್ಲ ವಾಹನ ನಿಲ್ಲಿಕ್ಕೆ, ಬಸ್ ನಿಲ್ಲಿಕ್ಕೆಲ್ಲ ಅದರ ಅಂತ ಅದಕ್ಕೆ ಆ ರೀತಿಯಲ್ಲಿ ನಿರ್ಮಾಣ ಆಗ್ಬೇಕಿತ್ತು. ಕೆಲವು ಕಡೆ ಮಾಡಿದ್ದಾರೆ, ಇನ್ನು ಕೆಲವು ಕಡೆ ಅದ್ರ ಬಗ್ಗೆ ಇದೊಂದು ಸ್ಟ್ರಿಪ್ ಆಕ್ಚುಲಿ ಪಡುಬಿದ್ರೆ 1 ಕಿಲೋಮೀಟರ್ ವ್ಯಾಪ್ತಿಯ ಇದೊಂದು ಕಾಮಗಾರಿಯಿಂದಾಗಿ ವಿಳಂಬ ಆಗಿದೆ. ಹೌದು, ಆದ್ರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿಯಾಗಿ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಆದಷ್ಟು ಬೇಗ ಮಾಡ್ಲಿಕ್ಕೆ ನಾವು ಒತ್ತಡ ಹಾಕ್ತೇವೆ ಅಷ್ಟೇ ಹೇಳ್ಬೋದು. ಅಲ್ಲ, ಒತ್ತಡ ಆಗ್ತದೆ. ಅದು ಪಡುಬಿದ್ರೆಯಲ್ಲಿ ಮಾತ್ರ ಈ ಸರ್ವಿಸ್ ರಸ್ತೆ ಮಾಡುವಾಗ ಅಂದ್ರೆ ರಸ್ತೆಯ ಅಂಚಿಗೆ ಅಂಗಡಿಗಳು ಬರ್ತಾ ಇದ್ದಾವೆ. ಸೊ ಅದರಿಂದ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಬರೋದಿಲ್ಲ. ಅದನ್ನು ನಿವಾರಿಸಿಕೊಂಡು ಮುಂದೆ ಹೋಗಬೇಕು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ನೀವು ಗಮನ ಏನಾದ್ರು ಹರಿಸಿದ್ದೀರಾ? ಜಾಗ ಸಾಕಷ್ಟಿಗೆ ಎಷ್ಟು ಅವ್ರು ಬಿಡ್ಬೇಕು ಅದನ್ನು ಬಿಟ್ಟಿದ್ದಾರೆ. ಅದನ್ನು ಬೇಕಾಲತೆ ಮಾಡಿ ಬೇಕಾದ್ರೆ ಯಾರು ಬೇಕು ಪ್ರಶ್ನೆ ಮಾಡಬಹುದು, ಅದನ್ನು ಸಮರ್ಪಕವಾಗಿ ಇಲ್ಲದಿದ್ರೆ ಸರಿ ಮಾಡಬಹುದು. ಯಾಕಂದ್ರೆ ನನ್ನ ತಿಳುವಳಿಕೆ ಬಗ್ಗೆ ಈಗ ಸಾಕಷ್ಟು ಜಾಗ ಬಿಟ್ಟಿದ್ದಾರೆ. ಈಗ ದುರಸ್ತಿ ಕಾರ್ಯದಲ್ಲಿದೆ, ಕಾಮಗಾರಿ ಅರ್ಧದಲ್ಲಿದೆ, ಕಟ್ಟಡದವರು ಕೂಡ ಪೂರ್ತಿ ಮಾಡಿಲ್ಲ. ಯಾಕಂದ್ರೆ ಅವರು ಸ್ವಲ್ಪ ಅವಧಿಯಲ್ಲಿ ಅದನ್ನು ಕಟ್ಟಡ ತೆರವು ಮಾಡಿ ಹೊಸ ಬಿಸಿನೆಸ್ಗೆ ಸೆಟ್ ಆಗಬೇಕು. ಸ್ವಲ್ಪ ಗೊಂದಲ ಇರ್ಬೋದು. ಅದು ಕಾಮಗಾರಿ ಆಗುವಾಗ ಸ್ವಲ್ಪ ಜನರು ಕೂಡ ಸ್ವಲ್ಪ ಸಹಕಾರ ಬೇಕಾಗ್ತದೆ. ಆ ಸಹಕಾರ ಕೆಲವರು ಕೊಡ್ತಾ ಇದ್ದಾರೆ, ಸ್ವಲ್ಪ ಹೊಂದಾಣಿಕೆಯಲ್ಲಿ ಇರಬೇಕು 2 ಕಡೆಯವ್ರಿಗೂ. ಓಕೆ. ಸೊ ಅಂದ್ರೆ ನೀವು ಮುಂದಿನ ಬೇಸಿಗೆ ಹಂತಕ್ಕೆ ನೀವು ಪೂರ್ಣ ಕಾಮಗಾರಿಯ ಒಂದು ಭರವಸೆಯನ್ನು ಜನ ಇಟ್ಕೊಳ್ತೇವೆ. ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಮಾಡಲಿಕ್ಕೆ ನಾವು ಕೂಡ ಸಂಸದರ ಪರವಾಗಿ ಮತ್ತೆ ಅವರ ಅನುಮತಿ ತಗೊಂಡು ಅವರಿಗೆ ಗಮನಕ್ಕೆ ಕೂಡ ತರ್ತೇವೆ ನಾವು. ಧನ್ಯವಾದ. ಕಾಮಗಾರಿ ಕಾಂಟ್ರಾಕ್ಟ್ ಧನ್ಯವಾದ ನೀವು ಮಾಹಿತಿ ಕೊಟ್ಟದ್ದು.